ಬಿಜಾಪುರದಿಂದ ಮಂಗಳೂರು ಕಳ್ಳಾಪು ಎಪಿಎಂಸಿಗೆ ಹಣ್ಣು ಸಾಗಾಟ ಮಾಡ್ತಾ ಇದ್ದಂತಹ ಬೊಲೆರೋ ಪಿಕಪ್ ವಾಹನವು ಉಡುಪಿಯ ರಾಷ್ಟ್ರೀಯ ಹೆದ್ದಾರಿ 66ರ ಕೋಟಮಣೂರು ಸಮೀಪ ಇಂದು ಮುಂಜಾನೆ 2:50ರ ಸುಮಾರಿಗೆ ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಬದಿಯಲ್ಲಿರುವ ಕಬ್ಬಿಣದ ತಂತಿಯ ಬೇಲಿಗೆ ಡಿಕ್ಕಿಯನ್ನು ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ ಬೊಲೆರೋ ವಾಹನದಲ್ಲಿ ಇದ್ದಂತಹ ಕ್ಲೀನರ್ ರಸ್ತೆಗೆ ಎಸೆಯಲ್ಪಟ್ಟು ಅವರ ಮೇಲೆ ವಾಹನ ಪಲ್ಟಿ ಹೊಡೆದು ಮೃತಪಟ್ಟಿರುವುದಾಗಿ ತಿಳಿದು ಬಂದಿದೆ. ಅವಘಡದಲ್ಲಿ ಮಹಾರಾಷ್ಟ್ರದ ಸಾಂಗ್ಲಿಯಾದ 20 ವರ್ಷದ ದಿನೇಶ್ ಚಂದ್ರಾಪುರ ಮುಂಚಾಡಿ ಮೃತ ದುರ್ದೈವಿಯಾಗಿದ್ದಾನೆ. ಮಹಾರಾಷ್ಟ್ರದ ಸಾಂಗ್ಲಿಯ ಶಿವಪುತ್ರ ಅಪಘಾತವೆಸಗಿ ಪರಾರಿಯಾಗಿದ್ದ ಬೊಲೆರೋ ಚಾಲಕನಾಗಿದ್ದಾನೆ. ಕುಂದಾಪುರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.